ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಅಂಡ್ ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್, ಫೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಮಂಜೇಶ್ವರ ಜನತೆಯ ಬಹುಕಾಲದ ಕನಸು ಇಂದು ಸಾಕಾರಗೊಂಡಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಹಾಗೂ ಸದಸ್ಯರ ಬಹುದಿನಗಳ ನಿರೀಕ್ಷೆಯಾದ ನೂತನ ಪಂಚಾಯತ್ ಕಾಂಪ್ಲೆಕ್ಸ್ನ ಶಂಕುಸ್ಥಾಪನೆ ವಿಜೃಂಭಣೆಯಿಂದ ನೆರವೇರಿತು. 1,30,86,923 ರೂಪಾಯಿ ವೆಚ್ಚದಲ್ಲಿ ಈ 3 ಅಂತಸ್ತಿನ ನೂತನ ಕಟ್ಟಡವನ್ನು ಮಂಜೇಶ್ವರ ಮೀನು ಮಾರುಕಟ್ಟೆ ಪರಿಸರದಲ್ಲಿ ನಿರ್ಮಿಸಲಾಗುತ್ತಿದೆ. ಶಿಲಾನ್ಯಾಸ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನ್ ಮೊಂತೇರು ಅವರು ನೆರವೇರಿಸಿದರು. ಈ ಕಾಮಗಾರಿ ಪೂರ್ಣಗೊಂಡ ನಂತರ ಮಂಜೇಶ್ವರ ಗ್ರಾಮ ಪಂಚಾಯತಿಗೆ ಉತ್ತಮ ಕಾರ್ಯನಿರ್ವಹಣೆ ಹಾಗೂ ಸಾರ್ವಜನಿಕರಿಗೆ ಸುಲಭವಾದ ಸೇವೆಗಳು ಒದಗಿಸಲು ಅವಕಾಶ ಸಿಗಲಿದೆ. ಸ್ಥಳೀಯ ಅಭಿವೃದ್ಧಿಗೆ ಇದು ದೊಡ್ಡ ಹಾದಿಯ ಹೆಜ್ಜೆಯಾಗಲಿದೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರ ಬಹುವರ್ಷದ ನಿರೀಕ್ಷೆಯಂತೆ ಇವತ್ತು ನಾವು ಪಂಚಾಯತ್ ಕಾಂಪ್ಲೆಕ್ಸ್ ಅನ್ನು ಶಂಕುಸ್ಥಾಪನೆಯ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಇದು ಹಲವಾರು ವರ್ಷಗಳಿಂದ, ಅಂದರೆ 4 ವರ್ಷಗಳಿಂದ ಸತತ ಪ್ರಯತ್ನವಾಗಿ ನಾವು ಇವತ್ತು ಪಂಚಾಯತ್ ಕಾಂಪ್ಲೆಕ್ಸ್ ಆಗಲೇಬೇಕು ಅಂತ ಹೇಳುವಂಥ ನಿರೀಕ್ಷೆಯಲ್ಲಿ ಇವತ್ತು ಶುಭಾರಂಭವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲ ಮೆಂಬರ್ಸ್ನವರ ಸಹಕಾರ, ಎಲ್ಲ ಜನತೆಯ ಆಶೀರ್ವಾದ ಇದ್ದ ಕಾರಣ ಇದು ನಮಗೆ ಸಾಧ್ಯವಾಯಿತು. ಇದು ಆದಷ್ಟು ಬೇಗ ಈ ಬಹುಮುಖ್ಯ ಸಮುಚ್ಚಯ ಕಟ್ಟಡವು ಆದಷ್ಟು ಬೇಗ ನಿರ್ಮಾಣ ಆಗಿ ಜನರ ಉಪಯೋಗಕ್ಕೆ ಸಿಗುವಂತಾಗಲಿ. ಈ ಸಂದರ್ಭ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್, ಸದಸ್ಯರುಗಳಾದ ಮುಂತಾಜ್ ಸಮೀರ್, ಯಾದವ್ ಬಡಾಚೆ, ರಾಧಾ, ಸುಪ್ರಿಯಾ, ಜಯಂತಿ, ರೇಖಾ, ಲಕ್ಷ್ಮಣ, ಕಾರ್ಯದರ್ಶಿ ಜಾರ್ಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ. ದಕ್ಷಿಣ ರೈಲ್ವೆ ಪಾಲ್ಘಾಟ್ ವಿಭಾಗೀಯ ಪ್ರಾದೇಶಿಕ ವ್ಯವಸ್ಥಾಪಕ ಮಧುಕರ್ ಅವರು ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿದ್ರು. ಇದೇ ವೇಳೆ ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ರೈಲು ಪ್ರಯಾಣಿಕರ ಪರವಾಗಿ ರೈಲು ಹೋರಾಟಗಾರ ಗೋಪಾಲಕೃಷ್ಣ ಭಟ್ ಅವರು ಮಧುಕರ್ ಅವರಿಗೆ ವಿನಂತಿ ಪತ್ರವನ್ನ ನೀಡಿದ್ರು. ಮಂಗಳೂರು ಜಂಕ್ಷನ್ ಸಿಎಸ್ಟಿಎಂ ಮುಂಬೈ ಎಕ್ಸ್ಪ್ರೆಸ್ ರೈಲಿನ ವಿಸ್ತರಣೆಗಾಗಿ ಜನತೆ ಬಹುಕಾಲದಿಂದ ಬೇಡಿಕೆ ಇಡುತ್ತಿದ್ರು ಮತ್ತು ಹಿಂದೆ ನಡೆದ ಡಿಆರ್ಯುಸಿಸಿ ಸಭೆಗಳಲ್ಲಿ ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ನಿಮ್ಮ ಕಚೇರಿ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. 2022ನೇ ಸಾಲಿನ ಇಂಟರ್ ಝೋನ್ ರೈಲು ವೇಳಾಪಟ್ಟಿ ಸಮಿತಿಯಲ್ಲಿ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಈ ರೈಲನ್ನು ಮಂಗಳೂರು ಸೆಂಟ್ರಲ್ವರೆಗೆ ವಿಸ್ತರಿಸುವ ಪ್ರಸ್ತಾವನೆಯನ್ನ ನೀಡಿತ್ತು. ಆದರೂ ನಿಮ್ಮ ಡಿವಿಷನ್ ಇದನ್ನು ಪರಿಗಣಿಸದಿದ್ದುದು ಈ ಪ್ರದೇಶದ ಸಾರ್ವಜನಿಕರಲ್ಲಿ ತೀವ್ರ ನಿರಾಸೆ ಉಂಟಾಗಿದೆ. ಆದ್ದರಿಂದ ಮೇಲ್ಕಂಡ ರೈಲನ್ನು ಮಂಗಳೂರು ಸೆಂಟ್ರಲ್ ವರೆಗೆ ವಿಸ್ತರಿಸುವ ಕೊಂಕಣ್ ರೈಲ್ವೆ ಪ್ರಸ್ತಾವನೆಯನ್ನ ಅನುಮೋದಿಸುವಂತೆ ವಿನಂತಿಸಿದ್ರು. ಮಂಗಳೂರು ಸೆಂಟ್ರಲ್ ಪ್ಲಾಟ್ಫಾರಂ ಸಂಖ್ಯೆ 4/5ರಲ್ಲಿ ಇನ್ನೊಂದು ಪ್ರೀಪೇಯ್ಡ್ ಆಟೋ ಕೌಂಟರ್ ಒದಗಿಸಬೇಕು. ಒಂಕಿ ಮತ್ತು OMAOನಲ್ಲಿರುವ ರೈಲ್ವೆ ನಿಲ್ದಾಣದ ಕಟ್ಟಡದ ಹತ್ತಿರ ನಿಗದಿತ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಪಾರ್ಕಿಂಗ್ ಶುಲ್ಕವಿಲ್ಲದೆ ಒದಗಿಸಬೇಕು. ಬಂದರ್ ಗೂಡ್ ಶೆಡ್ ಪ್ರದೇಶವನ್ನು ಕೋಚ್ ಮೇಂಟೆನೆನ್ಸ್ ಡಿಪೋ ಆಗಿ ಅಭಿವೃದ್ಧಿಪಡಿಸಬೇಕು. ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ಪ್ರಸ್ತುತ ಇರುವ ಫುಟ್ ಓವರ್ ಬ್ರಿಡ್ಜ್ ಅನ್ನು ಪ್ಲಾಟ್ಫಾರ್ಮ್ 1ರಿಂದ ಪ್ಲಾಟ್ಫಾರ್ಮ್ 4/5ರವರೆಗೆ ವಿಸ್ತರಿಸಿ ಅತ್ತಾವರ ಕಡೆಗೆ ಮೆಸ್ಕಾಂ ಕಚೇರಿ ಬಳಿ ಇರುವ ರೈಲ್ವೆ ಆಸ್ತಿಯ ಗಡಿಭಾಗದ ಬಳಿ ಸೇರುವಂತೆ ಮಾಡಬೇಕು. ಇದರಿಂದ ಸಾರ್ವಜನಿಕರು ಪೂರ್ವ ದಿಕ್ಕಿನಿಂದ ನಿಲ್ದಾಣವನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ ಮತ್ತು ಈಗಿರುವ ಪ್ರವೇಶ ದ್ವಾರದಲ್ಲಿ ಇರುವ ಗೊಂದಲ ನಿವಾರಣೆಯಾಗುತ್ತದೆ. ಪ್ಲಾಟ್ಫಾರಂ 4 ಮತ್ತು 5ರಲ್ಲಿ ಒಂಕಿ ಮತ್ತು OMAOನಲ್ಲಿ ಹೊಸ ಸಸ್ಯಾಹಾರಿ ಆಹಾರ ಮಳಿಗೆ ಸ್ಥಾಪಿಸಬೇಕು. ಇಲ್ಲಿಂದ ಹೋಗುವ ಹಾಗೂ ಬರುವ ರೈಲು ಪ್ರಯಾಣಿಕರಿಗೆ ಯಾವುದೇ ಊಟ ತಿಂಡಿ ಚಹಾದ ವ್ಯವಸ್ಥೆ ಈ 2 ಪ್ಲಾಟ್ಫಾರ್ಮ್ಗಳಲ್ಲಿ ಇಲ್ಲ. ಇಂತಹ ಹಲವಾರು ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಉಡುಪಿ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ತೆಂಕಪೇಟೆ 7 ದಿನಗಳ ಕಾಲ ಅಹೋರಾತ್ರಿ ನಿರಂತರ ಭಜನಾ ಮಹೋತ್ಸವ ವೈಭವದಿಂದ ನಡೆದು ಭಜನಾ ಮಂಗಳೋತ್ಸವ ಸಂಪನ್ನಗೊಂಡಿತು.
ಪೂಜಾ ವಿಧಾನಗಳನ್ನು ವಿನಾಯಕ್ ಭಟ್ ಅವರು ನೆರವೇರಿಸಿ ಶ್ರೀದೇವರಿಗೆ ಮಹಾಪೂಜೆ ನಡೆಸಿದ್ರು. ಅರ್ಚಕರಾದ ದಯಾಘನ್ ಭಟ್, ದೀಪಕ್ ಭಟ್, ಗಿರೀಶ್ ಭಟ್ ಸಹಕರಿಸಿದ್ರು. ನೂರಾರು ಭಕ್ತರು ಭಕ್ತಿಯಿಂದ ಮಂಗಲಾಚರಣೆ, ಮಡಿಸ್ನಾನ ಸೇವೆ, ಮೊಸರು ಕುಡಿಕೆ, ತೆಪ್ಪಂಗಾಯಿ ಸೇವೆಯಲ್ಲಿ ಪಾಲ್ಗೊಂಡ್ರು. ಮಹಾಪೂಜೆಯ ಬಳಿಕ ಸಮಾರಾಧನೆ ನಡೆಯಿತು. ಭಜನಾ ಮಹೋತ್ಸವದ ಅಧ್ಯಕ್ಷ ಮಠಾರ್ ಸತೀಶ್ ಗಿಣಿ, ಆಡಳಿತ ಮಂಡಳಿಯ ಸದಸ್ಯರು, ಜಿಎಸ್ಪಿ ಯುವಕ ಮಂಡಳಿಯ ಸದಸ್ಯರು, ಭಗಿನಿ ಬೃಂದ, ಜಿಎಸ್ಪಿ ಮಹಿಳಾ ಮಂಡಳಿಯ ಸದಸ್ಯರು, ಊರ ಪರವೂರ ನೂರಾರು ಭಜನಾ ಮಂಡಳಿಯ ಸದಸ್ಯರು, ಸಾವಿರಾರು ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಲುಧಿಯಾನದಲ್ಲಿ ಪಕೋಡಾ ಮಾರುವವನೊಬ್ಬನು ಬಿಸಿ ಎಣ್ಣೆಯೊಳಕ್ಕೆ ಎಣ್ಣೆಯ ಪ್ಲಾಸ್ಟಿಕ್ ಪ್ಯಾಕೆಟ್ ಮುಳುಗಿಸಿ ಪೊಟ್ಟಣ ಓಪನ್ ಮಾಡಿ ಎಣ್ಣೆ ಸುರಿಯುವ ವಿಡಿಯೋ ಸಾರ್ವಜನಿಕರನ್ನ ದಂಗಾಗಿಸಿದ. ಪಂಜಾಬಿನ ಲುಧಿಯಾನದಲ್ಲಿ ಪಕೋಡಾ ಮಾರುವ ವ್ಯಕ್ತಿಯು 2 ಕೈಗಳಲ್ಲಿ 4 ಎಣ್ಣೆಯ ಪೊಟ್ಟಣಗಳನ್ನು ಹಿಡಿದುಕೊಂಡು ಅದನ್ನು ಚಾಕುವಿನಿಂದ ಓಪನ್ ಮಾಡುವುದಿಲ್ಲ. ಮೊದಲೇ ಬಾಂಡ್ಲಿಯಲ್ಲಿ ಇರುವ ಬಿಸಿ ಎಣ್ಣೆಗೆ ಒಂದು ಬದಿ ಮುಳುಗಿಸ್ತಾನೆ. ಆ ಭಾಗವು ಬಿಸಿ ಎಣ್ಣೆಗೆ ಕರಗಿ ಪ್ಯಾಕೆಟ್ನೊಳಗಿನ ಎಣ್ಣೆಯು ಬಾಂಡ್ಲಿಗೆ ಸೇರುತ್ತದೆ. ಇಷ್ಟು ಈಗ ವೈರಲ್ ಆಗಿರುವ ವಿಡಿಯೋದಲ್ಲಿರುವ ಚಿತ್ರಣವಾಗಿದೆ. ಇದನ್ನು ನೋಡಿದ ಪಕೋಡಾ ಪ್ರಿಯರು ಮಾತ್ರವಲ್ಲ, ಇತರರು ಹೌಹಾರಿದ್ದಾರೆ. ಈ ಮೂಲಕ ಆ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ಪ್ಲಾಸ್ಟಿಕ್ನ ಒಂದಷ್ಟು ಅಂಶವನ್ನ ತಿಂಡಿ ಕರೆಯುವ ಎಣ್ಣೆಗೆ ಸೇರಿಸಿದ್ದಾನೆ. ಬ್ಲಾಗರ್ ಈ ಬಗೆಗೆ ಕೇಳಿದಾಗ ತಲೆ ಕೆಡಿಸಿಕೊಳ್ಳದ ಪಕೋಡಾ ಮಾರಾಟಗಾರನು ಬಹುಬೇಗ ಪ್ಯಾಕೆಟ್ ಓಪನ್ ಆಗ್ತದೆ ಎಂದು ಹೇಳಿದ್ದಾನೆ. ಈತನು 10 ರೂಪಾಯಿಗೆ ಬ್ರೆಡ್ ಪಕೋಡಾ ಮಾಡಿ ಮಾರಾಟವನ್ನ ಮಾಡುತ್ತಾನೆ. ಇತರ ಕೆಲವು ಬಜ್ಜಿಗಳನ್ನು ಮಾಡುವ ಈತನು ಆಹಾರದೊಂದಿಗೆ ವಿಷವನ್ನ ಮಾರುತ್ತಾನೆ ಎಂದು ಬಹಳಷ್ಟು ಮಂದಿ ಕಾಮೆಂಟ್ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಬಿಜೆಪಿಯ ಮತಗಳ್ಳತನಕ್ಕೆ ಚುನಾವಣಾ ಆಯೋಗವು ಸಹಾಯ ಮಾಡಿದೆ ಎಂದು ದಿಲ್ಲಿಯಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಬಿಜೆಪಿ ಮತ್ತು ಚುನಾವಣಾ ಆಯೋಗಗಳು ಸೇರಿ ಮತಗಳ್ಳತನ ಮಾಡಿರುವುದಕ್ಕೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಕೆಲವು ಮಾಹಿತಿಗಳನ್ನು ಹೊರಗಿಟ್ಟರು. ಕಳ್ಳ ಮತ್ತು ಸುಳ್ಳು ಮತಗಳಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಕೆಲವು ಮತಗಳಿಂದ ಸೋಲು ಕಂಡಿತು ಎಂದು ಅವರು ಹೇಳಿದರು. ಅದರ ಜಯ 3% ಪ್ರಮಾಣಕ್ಕಿಂತಲೂ ಕಡಿಮೆಯಿದ್ದು ಮತಗಳ್ಳತನವು ಅದರ ಹಲವಾರು ಪಟ್ಟು ಆಗಿದೆ ಎಂದು ಅವರು ಹೇಳಿದರು. ಬಿಜೆಪಿಯ ಮತಗಳ್ಳತನಕ್ಕೆ ಬೆಂಗಳೂರು ಸೆಂಟ್ರಲ್ ಒಂದು ಉದಾಹರಣೆ ಮಾತ್ರ. ಚುನಾವಣಾ ಆಯೋಗ ಕೊಟ್ಟಿರುವ ಮಾಹಿತಿಯಂತೆಯೇ ಅರ್ಹ ಮತದಾರರು, ಚಲಾವಣೆಯಾದ ಮತ ಹಾಗೂ ಸ್ಪರ್ಧಿಗಳು ಪಡೆದ ಒಟ್ಟು ಮತಗಳ ನಡುವೆ ತಾಳೆ ಇಲ್ಲ. ಎಲ್ಲ ಸ್ಪರ್ಧಿಗಳು ಸೇರಿ ಒಟ್ಟು ಮತದಾನವಾದುದಕ್ಕಿಂತ ಹೆಚ್ಚು ಮತ ಪಡೆದದ್ದು ಹೇಗೆ? ಇದು ನನ್ನ ಪ್ರತಿಜ್ಞೆ ಎಂದು ತಿಳಿಯಿರಿ ಎಂದು ರಾಹುಲ್ ಗಾಂಧಿಯವರು ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 16 ಕ್ಷೇತ್ರ ಗೆಲ್ಲುವ ಬದಲು 9 ಗೆಲ್ಲಲು ವಂಚನೆಯೇ ಕಾರಣ ಎಂದು ಅವರು ಹೇಳಿದರು. ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರವೊಂದರಲ್ಲಿಯೇ ಬಿಜೆಪಿ ಪರ 1,250,000 ಮತ ಕದಿಯಲಾಗಿದೆ. 8 ತಿಂಗಳಲ್ಲಿ ಮಹಾರಾಷ್ಟ್ರ ಲೋಕಸಭಾ ಚುನಾವಣೆಗೆ 1 ಕೋಟಿ ಹೊಸ ಮತದಾರರು ಸೇರ್ಪಡೆಯಾಗಿರುವುದು ದೊಡ್ಡ ವಂಚನೆ ಎಂದು ಅವರು ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುಳುಗುವ ಹೊತ್ತಿನಲ್ಲೇ 30ರಷ್ಟು ಸ್ಥಾನ ವಂಚಿಸಿ ಪಡೆದು ಸಮ್ಮಿಶ್ರ ಸರ್ಕಾರ ಉಳಿಸಿಕೊಳ್ಳಲಾಗಿದೆ ಎಂದು ಅವರು ಆರೋಪವನ್ನ ಮಾಡಿದ್ರು. ಉಡುಪಿ ನಗರದ ವಿವಿಧೆಡೆ ಸುಗಮ ಸಂಚಾರ ಕಲ್ಪಿಸುವ ನಿಟ್ಟಿನಲ್ಲಿ ನೋ ಪಾರ್ಕಿಂಗ್ ಮಾಡಲಾಗಿತ್ತು. ಆದರೂ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿದ್ರೆ ಪೊಲೀಸರು ಲಾಕ್ ಹಾಕಿ ದಂಡ ವಸೂಲಿ ಮಾಡಲು ಮುಂದಾಗಿದ್ದಾರೆ. ಈಗಾಗಲೇ ಸರ್ವಿಸ್ ಬಸ್ ತಂಗುದಾಣ, ಸಿಟಿ ಬಸ್ ತಂಗುದಾಣದ ಬಳಿ ಹಲವಾರು ವಾಹನಗಳಿಗೆ ಲಾಕ್ ಅಳವಡಿಕೆ ಮಾಡಿ ಬಿಸಿ ಮುಟ್ಟಿಸಲಾಗಿದೆ. ನಿಗದಿಪಡಿಸಿದ ಪಾರ್ಕಿಂಗ್ನಲ್ಲಿ ಸ್ಥಳಾವಕಾಶ ಇದ್ರೂ ಎಲ್ಲೆಂದರಲ್ಲಿ ನಿಲ್ಲಿಸುವ ಘಟನೆಗಳು ನಡೆಯುತ್ತಿವೆ. ಅಲ್ಲದೆ ಬೆಳಗ್ಗಿನಿಂದ ಸಂಜೆಯವರೆಗೆ ವಾಹನಗಳು ನಿಲ್ಲಿಸಿ ಹೋಗುವುದು ಸುಗಮ ಸಂಚಾರಕ್ಕೆ ಅನುಕೂಲವಾಗುವ ಕಾರಣಕ್ಕೆ ಲಾಕ್ ಅಳವಡಿಕೆ ಮಾಡಲಾಗುತ್ತಿದೆ ಎನ್ನುತ್ತಾರೆ ಸಂಚಾರ ಠಾಣೆಯ ಪೊಲೀಸರು. ಎಲ್ಲೆಂದರಲ್ಲಿ ನಿಲ್ಲಿಸುವ ಚತುಶ್ಚಕ್ರ ವಾಹನಗಳನ್ನು ಟೋಯಿಂಗ್ ಮಾಡಲೆಂದು ಸಂಚಾರ ಠಾಣೆಯಲ್ಲಿ ಕೆಲ ವರ್ಷದ ಹಿಂದೆ ವಾಹನವಿತ್ತು. ಆದರೆ ಈಗ ಅದು ಸೇವೆಯಲ್ಲಿಲ್ಲ. ಈಗಾಗಲೇ ಜಿಲ್ಲಾ ಪೊಲೀಸ್ ಇಲಾಖೆಯು ಹೊಸ ಟೋಯಿಂಗ್ ವಾಹನಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ. ಜಮ್ಮು ಮತ್ತು ಕಾಶ್ಮೀರದ ಉಧಂಪುರದಲ್ಲಿ ಸೇನಾ ವಾಹನವು ರಸ್ತೆ ಅಪಘಾತಕ್ಕೆ ಒಳಗಾದುದರಿಂದ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ 3 ಪೊಲೀಸರು ಸಾವು ಕಂಡರು. ಸಿಆರ್ಪಿಎಫ್ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ವಾಹನವು ಪಕ್ಕದ ಗುಂಡಿಗೆ ಬಿದ್ದು ಈ ಅಪಘಾತವಾಯಿತು ಎಂದು ಹೇಳಲಾಗಿದೆ.
ಬಸಂತಗಡದಿಂದ ವಾಪಸ್ಸು ಬರುತ್ತಿದ್ದ ಸಿಆರ್ಪಿಎಫ್ ವಾಹನದಲ್ಲಿ 23 ಮಂದಿ ಇದ್ರು. ಕಡಿಮೆ ಎಂದರೆ 3 ಸಾವಿಗೀಡಾಗಿದ್ದಾರೆ. 16 ಮಂದಿಗೆ ಗಾಯವಾಗಿದೆ. ಮತ್ತೆ 4 ತರಚು ಗಾಯಕ್ಕೀಡಾಗಿ ಪಾರಾಗಿದ್ದಾರೆ. 187ನೆಯ ಬೆಟಾಲಿಯನ್ಗೆ ಸೇರಿದ ಈ ವಾಹನವು ಬಸಂತಗಡದಲ್ಲಿ ಒಂದು ಆಪರೇಷನ್ ನಿರ್ವಹಿಸಿ ವಾಪಸ್ಸಾಗುತ್ತಿತ್ತು. ಖಂಡ್ವಾ ಎಂಬಲ್ಲಿ ಈ ಅವಘಡವಾಗಿದ್ದು, ಜಿಲ್ಲಾಧಿಕಾರಿ ಸಲೋನ್ ರಾಯ್ ಸ್ಥಳಕ್ಕೆ ದೌಡಾಯಿಸಿದ್ರು. ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಉದಂಪುರ ಎಸ್ಪಿ ಸಂದೀಪ್ ಭಟ್ ಎಲ್ಲ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಜಾನಪದ ಎಂಬುದು ಅದ್ಭುತವಾದ ಕಣಜವಾಗಿದೆ. ಜಾನಪದ ಎಂಬುದು ಒಂದು ನಮ್ಮ ದೊಡ್ಡ ಪರಂಪರೆ. ವಿಜ್ಞಾನ ಎಷ್ಟೇ ಮುಂದುವರೆದರೂ ಜಾನಪದ ನಾಶವಾಗಲ್ಲ. ಜಾನಪದ ಉಳಿವಿಗೋಸ್ಕರ ನಾವು ಸಾಕಷ್ಟು ಕೆಲಸ ಮಾಡುತ್ತಿದ್ದೇವೆ ಎಂದು ಕನ್ನಡ ಜಾನಪದ ಪರಿಷತ್ನ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಡಾ ಎಸ್ ಬಾಲಾಜಿಯವರು ಹೇಳಿದರು. ಅವರು ಸುರತ್ಕಲ್ನ ಗೋವಿಂದಾಸ್ ಪದವಿ ಕಾಲೇಜಿನ ಎವಿ ಸಭಾಂಗಣದಲ್ಲಿ ಕನ್ನಡ ಜಾನಪದ ಪರಿಷತ್ ಅಂಗಸಂಸ್ಥೆ ಜಾನಪದ ಯುವ ಬ್ರಿಗೇಡ್ ಜಿಲ್ಲಾ ಘಟಕ ದಕ್ಷಿಣ ಕನ್ನಡ ಗೋವಿಂದಾಸ್ ಪದವಿ ಕಾಲೇಜು ಹಾಗೂ ಗೋವಿಂದಾಸ್ ಪದವಿ ಪೂರ್ವ ಕಾಲೇಜುಗಳ ಸಹಯೋಗದೊಂದಿಗೆ ಉದ್ಘಾಟನೆ ಮತ್ತು ಪದಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಹೆಚ್ಚು ಸಂಶೋಧನೆಗಳು ಕರ್ನಾಟಕದ ಜಾನಪದ ಪರಂಪರೆಯ ಮೇಲೆ ಆಗಿರ್ತಕ್ಕಂಥದ್ದು ಒಂದು ವಿಶೇಷತೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸುತ್ತೆ. ಉತ್ತರ ಕರ್ನಾಟಕದ ಡಾಕ್ಟರ್ BS ಗದಿಗಿನಮಠ ಅವರು ಮೊದಲನೇ PhD ಮಾಡ್ತಾರೆ ಈ ರಾಜ್ಯದಲ್ಲಿ. ಈ ರಾಜ್ಯದಲ್ಲಿ ಮೊದಲನೇ ಜನಪದ ಅಂತ ಒಂದು ಪುಸ್ತಕ ತಂದಂಥವರು ಹಳಸಂಗಿ ಗೆಳೆಯರು. ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಸಾಲೋಟಿಗೆಯ ಹಳಸಂಗಿ ಗೆಳೆಯರು ಮೊದಲನೇ ಪುಸ್ತಕ ತರ್ತಾರೆ, ಗರತಿಯ ಪದಗಳು ಅಂತ. ಅದಾದ ಮೇಲೆ ಜಾನಪದದ ಒಂದು ಸ್ವಲ್ಪ ಕ್ರಾಂತಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಆಗುತ್ತೆ, ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಆಗುತ್ತೆ, ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಒಂದು ಘಟಕ ಆಗುತ್ತೆ. ಅದನ್ನು ಮುಂದುವರಿತಾ ಮೊದಲು ಜರ್ಮನ್ ಅವರು ನಮಗೆ ಫೋಕ್ ಮತ್ತು ಫೋಕ್ಲೋರ್ ಅನ್ನೋ ಪದ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಹಾಮಾನಾಯಕ್ ಅವರು ಅದನ್ನು ಜನಪದ ಮತ್ತು ಜಾನಪದ ಅಂತ ಹೆಸರು ಕೊಡ್ತಾರೆ. ಅದನ್ನು ಮುಂದುವರೆದು ಇವತ್ತು ಇಲ್ಲಿನ ತುಳುನಾಡಿನ ಜಾನಪದ ಆಗ್ಬೋದು, ಯಕ್ಷಗಾನ ಪರಂಪರೆ ಆಗ್ಬೋದು, ಮುಡ್ಲಪಾಯ ಪರಂಪರೆ ಆಗ್ಬೋದು, ಬುಡಕಟ್ಟು ಸಂಸ್ಕೃತಿ ಆಗ್ಬೋದು, ನಮ್ಮಲ್ಲಿ ಒಗಟು ಗಾದೆ, ನಮ್ಮ ಜಾನಪದ ಪರಂಪರೆ ಏನಿದೆ ಭಾಳ ಅಗಾಧವಾಗಿದೆ. ತಾಯಿ ಗರ್ಭದಿಂದ ಹಿಡಿದು ಚಟ್ಟಕ್ಕೆ ಇರ್ತಕ್ಕಂಥ ಪಯಣವೇ ಜಾನಪದ. ಜಾನಪದಕ್ಕೆ ಇತಿಮಿತಿ ಇಲ್ಲ, ಜಾನಪದಕ್ಕೆ ಚೌಕಟ್ಟಿಲ್ಲ. ಜಾನಪದ ಹೀಗೆ ಇರಬೇಕು ಹಾಗೆ ಇರಬೇಕಂತಿಲ್ಲ. ಮತ್ತೆ ಕೇವಲ ಹಾಡೋದು ಮತ್ತು ಕುಣಿಯೋದು ಅಷ್ಟೇ ಜಾನಪದ ಅಲ್ಲ. ಜಾನಪದ ಒಂದು ದೊಡ್ಡ ಪರಂಪರೆ. ಹಿಂದೂ ವಿದ್ಯಾದಾಯಿನಿ ಸಂಘದ ಅಧ್ಯಕ್ಷ ಎಚ್ ಜಯಚಂದ್ರ ಹತ್ವಾರ್ ಅವರು ಮಾತನಾಡಿ, ನಮ್ಮ ಗಾದೆ ಮಾತು, ಹಾಡು ಇವುಗಳನ್ನು ಅಭಿರುಚಿಯಾಗಿ ಬೆಳೆಸಲು ಮುಂದಾಗಬೇಕು. ಯುವ ಬ್ರಿಗೇಡ್ ಮಾಡುವ ಎಲ್ಲ ಉತ್ತಮ ಕೆಲಸಗಳಿಗೆ ಬೆಂಬಲವಿದೆ ಎಂದರು. ನಮ್ಮಲ್ಲಿ ಗಾದೆ ಮಾತುಗಳಿಗೆ ಏನಾದರೂ ಮೂಲೆ ಇದೆ? ಇಲ್ಲ, ಒಂದು ರೀತಿ ಎಕ್ಸ್ಪೀರಿಯನ್ಸ್. ಸಮಾಜದಲ್ಲಿ ನಾವು ಬದುಕುವಾಗ, ಜೀವನ ಸವಿಸುವಾಗ ಏನೆಲ್ಲ ವಿಚಾರಗಳು ನಮಗೆ ಫ್ಲಾಶ್ ಆಗ್ತದೆ, ಅದು ಗಾದೆ ಮಾತಿನಲ್ಲಿ ಬಂದಿದೆ. ಅದೇ ರೀತಿಯಲ್ಲಿ ಜನಪದಗಳು. ನನಗೆ ಇವರ ಮಾತುಗಳನ್ನು ಕೇಳುವಾಗ ನಾನು ಶಾಲೆಯಲ್ಲಿ ಕಲಿತ ಒಂದು ಜನಪದ ಪದ್ಯ ಗೀತೆ ನೆನಪಾಯ್ತು ನನಗೆ. ಒಂದು ಸ್ಟಾಂಜ, ಅದು ಸಡನ್ ಫ್ಲಾಶ್ ಆಯ್ತು ನನಗೆ. ಬೇಸಗಿ ಕಾಲದಿ ಬೇಸಗೆ ದಿವಸದಿ ಬೇವಿನ ಮರತಂಪ ಭೀಮಾರತಿ ಎಂಬ ಹೊಳೆತಂಪ ಹಡೆದವ ನೀ ತಂಪ ಎನ್ನತವರೀಗ. ಇಷ್ಟು ಚಂದದ ಪದ್ಯ, ಅದು ಇಷ್ಟು ಚಂದವಾಗಿ ಅದನ್ನು ಹೆಣೆದಿದ್ದಾರೆ. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕ ಸಂಪತ್ ಎಸ್ಪಿ, ಸಹ ಸಂಚಾಲಕ ಸೌರವ್ ಶಿಯಾನ್, ಮಂಗಳೂರು ತಾಲೂಕು ಸಂಚಾಲಕರಾದ ಕಾರ್ತಿಕ್ ರಾವ್ ಇಡ್ಯಾ, ಮೂಡಬಿದ್ರೆ ತಾಲೂಕು ಸಂಚಾಲಕ ಕೌಶಲ್ ರಾವ್ ಪುತ್ತಿಗೆ, ಬಂಟ್ವಾಳ ತಾಲೂಕು ಸಂಚಾಲಕರಾದ ಸತ್ಯಜಿತ್ ಎಸ್ ರಾವ್, ಕಡಬ ತಾಲೂಕು ಸಂಚಾಲಕರಾದ ಶ್ರೇಯಾ ರೋಹಿತ್ ಉಚ್ಚಿಲ, ಬೆಳ್ತಂಗಡಿ ತಾಲೂಕು ಸಂಚಾಲಕರಾದ ಹರ್ಷಲ್ ಉಜಿರೆ ಪದವಿಯನ್ನ ಸ್ವೀಕರಿಸಿದರು. ಸುರತ್ಕಲ್ನ ಗೋವಿಂದಾಸ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಹರೀಶ್ ಆಚಾರ್ಯ, ಗೋವಿಂದದಾಸ್ ಕಾಲೇಜು ಸುರತ್ಕಲ್ನ ನಿರ್ದೇಶಕರಾದ ರಮೇಶ್ ಭಟ್, ಪದವಿ ಕಾಲೇಜಿನ ಪ್ರಾಂಶುಪಾಲೆ ಲಕ್ಷ್ಮೀ ಪಿ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕ ಸಂಪತ್ ಎಸ್ಪಿ ಹೊಸಬೆಟ್ಟು ಸ್ವಾಗತಿಸಿ, ಮಂಗಳೂರು ತಾಲೂಕು ಸಂಚಾಲಕ ಕಾರ್ತಿಕ್ ರಾವ್ ವಂದಿಸಿದ್ರು. ರೋಹಿತ್ ಉಚ್ಚಿಲ ನಿರೂಪಿಸಿದ್ರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆರ್ಟಿಕಲೆಂಚ ಜಾನಪದ ಹಾಡು ಮನರಂಜಿಸಿತ್ತು. ಶರಸಾಲ್ಯನ್ ವಿ4 ನ್ಯೂಸ್ ಮಂಗಳೂರು. ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಮೆಟ್ರಾನಿಕ್ ಲ್ಯಾಪ್ರೋಸ್ಕೋಪಿಕ್ ಮತ್ತು ಹರ್ನಿಯಾ ಕಾರ್ಯವಿಧಾನಗಳಲ್ಲಿ ಶಸ್ತ್ರಚಿಕಿತ್ಸಾ ತರಬೇತಿ ಹೆಚ್ಚಿಸುವ ನಿಟ್ಟಿನಲ್ಲಿ ಕೈ ಜೋಡಿಸಿವೆ. ಆರೋಗ್ಯ ತಂತ್ರಜ್ಞಾನದಲ್ಲಿ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವ ಮೆಟ್ರಾನಿಕ್ ಮಂಗಳೂರಿನ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನೊಂದಿಗೆ ಪಾಲುದಾರಿಕೆಯನ್ನ ಹೊಂದಿದ್ದು, ಆರಂಭಿಕ ಶಸ್ತ್ರಚಿಕಿತ್ಸಕರಿಗೆ ಲ್ಯಾಪ್ರೋಸ್ಕೋಪಿಕ್ ಕೌಶಲ್ಯಗಳನ್ನು ಮತ್ತು ಅಭ್ಯಾಸ ಮಾಡುವ ಶಸ್ತ್ರಚಿಕಿತ್ಸಕ
ಚಿಕಿತ್ಸಕರಿಗೆ ಲ್ಯಾಪ್ ಹರ್ನಿಯಾ ಶಸ್ತ್ರಚಿಕಿತ್ಸೆಯ ಕೌಶಲ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಭಾರತದಲ್ಲಿ ರಚನಾತ್ಮಕ ಶಸ್ತ್ರಚಿಕಿತ್ಸಾ ತರಬೇತಿ ಉಪಕ್ರಮವನ್ನು ಪ್ರಾರಂಭಿಸಿದೆ. ಈ ಬಗ್ಗೆ ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರಕ್ಕೆ ಸಹಿ ಹಾಕುವ ಮೂಲಕ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೆಟ್ರಾನಿಕ್ ಇಂಡಿಯಾದ ಮೆಡಿಕಲ್ ಸರ್ಜಿಕಲ್ನ ಹಿರಿಯ ನಿರ್ದೇಶಕ ಅಭಿಷೇಕ್ ಭಾರ್ಗವ ಅವರು, ಮೆಟ್ರಾನಿಕ್ನಲ್ಲಿ ಆರೋಗ್ಯ ರಕ್ಷಣೆಯಲ್ಲಿ ನಿಜವಾದ ನಾವೀನ್ಯತೆ, ತಾಂತ್ರಿಕ ಪ್ರಗತಿಯನ್ನು ಕಾಣುತ್ತಿದ್ದೇವೆ. ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಯು ಆರೈಕೆಯನ್ನು ಪರಿವರ್ತಿಸುವ ಮತ್ತು ರೋಗಿಗಳ ಫಲಿತಾಂಶಗಳನ್ನು ಸುಧಾರಿಸುವುದು ನಮ್ಮ ಧ್ಯೇಯಕ್ಕೆ ಅಡಿಪಾಯ ಹೊಂದಿದೆ ಎಂದು ಹೇಳಿದರು. I believe for almost 150 years now, right? 145 perhaps. That just gives us, at Medtronic, a sense of pride to be able to join your family today, right? In a very small way. The second thing that really stands apart about your hospital is there is a very palpable sense of warmth and resonates with the mission that you have of healing and comforting. And it's very different from a lot of other hospitals. No one looks very happy. And I guess, whether it's the patients and the rhythm that you have, right, of care in your hospital, it just gives a sense of relief to anyone that comes in for any need or any therapy that they have. So that's something that I think we should be all very proud of. Firstly, good morning and thank you for the opportunity to address such esteemed patrons of healthcare and extreme practitioners as well. ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫಾಸ್ಟಿನ್ ಎಲ್ ಲೋಪೋ ಅವರು ಮಾತನಾಡಿ, ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನಲ್ಲಿ ಕೇವಲ ವೈದ್ಯಕೀಯ ಶಿಕ್ಷಣಕ್ಕೆ ಮಾತ್ರವಲ್ಲದೆ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಗೆ ಕ್ಲಿನಿಕಲ್ ಶ್ರೇಷ್ಠತೆಗೆ ಬದ್ಧರಾಗಿದ್ದೇವೆ ಎಂದು ಹೇಳಿದರು. Because India has to develop. It's a developing country. When it has to develop, the right resource has to be used for the right job. Then we can produce more. That is what is possible or envisaged in collaboration. Networking automatically gives a bigger image. Our image automatically becomes bigger. Being single, we may have certain image, certain power, but 2 or 3 of us join together, our image is bigger. Both of us, or 3 or 4 or many who have joined together, can use this bigger image. So far they had their own small image which they were using. With the collaboration we have bigger image, and that image now we can start using. We are part of this network, we can say. When we say we are part of this network, we have better lobbying and advocacy power. ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಜನರಲ್ ಸರ್ಜರಿ ವಿಭಾಗದ ಮುಖ್ಯಸ್ಥರಾದ ಪ್ರಾಧ್ಯಾಪಕ ಡಾಕ್ಟರ್ ರಾಕೇಶ್ ರೈ ಸ್ವಾಗತಿಸಿದರು. ಈ ವೇಳೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಮೈಕಲ್ ಸಾಂತುಮೇಯರ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜಾರ್ಜ್ ಜೀವನ್ ಸಿಕ್ವೇರಾ, ವಿವಿಧ ನಿರ್ವಹಣಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. ಇದೇ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.